ಮಕ್ಕಳನ್ನ ಸನ್ಮಾರ್ಗದೆಡೆಗೆ ಕೊಂಡೊಯ್ಯುವ ಅನಿವಾರ್ಯತೆ ಎದುರಾಗಿದ್ದು ಮೊಬೈಲ್ ದಾಸರಾಗದಂತೆಯೂ ಎಚ್ಚರಿಕೆ ವಹಿಸಬೇಕಿದೆ. ಸತ್ಯದತ್ತ ವ್ರತ ಪೂಜೆ ಮಾಡುವುದರಿಂದ ಇಡೀ ಸಮಾಜಕ್ಕೆ ಒಳಿತಾಗಲಿದೆ ಎಂದು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂನ ಶ್ರೀ ಗುರುದೇವಾನಂದ ಸ್ವಾಮೀಜಿ ಹೇಳಿದರು. ಸಜಿಪಮೂಡ ಮಿತ್ತಮಜಲು ಕ್ಷೇತ್ರದಲ್ಲಿ ಒಡಿಯೂರು ಶ್ರೀಗಳವರ ಷಷ್ಠಬ್ದ ಸಂಭ್ರಮ ಸಮಿತಿ ಸಜಿಪ ಮಾಗಣಿಯ ವತಿಯಿಂದ ಶ್ರೀಗಳ ಷಷ್ಠಬ್ದಿಯ ಸಂಭ್ರಮದ ಹಿನ್ನೆಲೆಯಲ್ಲಿ ಸಾಮೂಹಿಕ ಶ್ರೀ ಸತ್ಯದತ್ತ ವ್ರತ ಪೂಜೆ ಹಾಗೂ ಗುರುವಂದನಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು. ಸಜಿಪ ಮಾಗಣಿಯ ತಂತ್ರಿ ಎಂ ಸುಬ್ರಹ್ಮಣ್ಯ ಭಟ್ ಅವರ ಉಪಸ್ಥಿತಿಯಲ್ಲಿ ಚಂದ್ರಶೇಖರ ಉಪಾಧ್ಯಾಯ ಒಡಿಯೂರು ಅವರು ಸತ್ಯದತ್ತ ವ್ರತ ಪೂಜೆ ನೆರವೇರಿಸಿದರು. ಕಾರ್ಯಕ್ರಮಗಳು ಸ್ವಾಮೀಜಿನ ಈ ಅಜ್ಪ ವರ್ಷ ಸಂದಿನ ಸಣ್ಗಳು ಕರೆನ ಒಂದು ವರ್ಷದಿಂದ ನಿರಂತರವಾದ ಬೇತೆ ಬೇತೆ ಕಾರ್ಯಕ್ರಮ ನಡೆತದೆ. ಕೆಲವೊಂದು ಕಾರ್ಯಕ್ರಮಗಳು ಮಲ್ಲ ಮಟ್ಟಳು ಮಲ್ಪಡೋದು ಚಿಂತನೆ ಮತ್ತಿತ್ತಲ್ಲ ಕೊರೋನಾ ಮಹಾಮಾರಿಗೋಸ್ಕರ ಕೆಲವೊಂದು ಸಂಯುಕ್ತವಾದ ಭಾರಿಯಾದ ಸಮಾಜಮುಖಿ ಕಾರ್ಯಕ್ರಮ ನಡೆತದೆ. ಗೌಜಿ ಕಮ್ಮಿ ಆಗುತ್ತೆ ಆಂಡ ಸಮಾಜಮುಖಿ ಕಾರ್ಯಕ್ರಮಗಳು ಭಾರಿಯಾದ ನಡೆದ ಪನಿಯನ್ನೇ ಇಲ್ಲಿ ಸಂತೋಷವನ್ನು ಇಳಿದ ಈ ವೇದಿಕೆಯಲ್ಲಿ ಕೂಡ ಈಗ ನಮಕೊಂದು ಗುರುಕುಲು ಯಾರು ಬಂಡ ಧಾರ್ಮಿಕ ಗುರುವಿರ ನಮಕೊಂದು ಭೌತಿಕ ಗುರುವಿರ ನಾನು ಆದ ಪಲ್ಲೆಕನೆ ಇಂಚಿನ ಒಂದು ಶಿಸ್ತುಬದ್ಧమైన ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ಮಾತ್ರ ಪಾಲ್ಗೊಳ್ಳುವ ಅವಕಾಶ ಸಿಕ್ಕಿದೆ ಸ್ವಾಮೀಜಿ. ಹೇಳಿದಾದ್ರ ಯಾನ್ ಸ್ವಾಮೀಜಿನ ಬಗ್ಗೆ ಹೆಚ್ಚು ಪಾತ್ರ ಯಾನ್ ಇಷ್ಟಪಡಬಹುದು ಯಾಕಂದ್ರೆ ಸ್ವಾಮೀಜಿನ ಪ್ರತಿ ಒಂಜಿ ನೋಡಿ ನಡೆಯನ್ನು ಮಾತ್ರ ತೆರೆಯೊಂದಿನ ಸಭಿಕೆರೆ ಮೂರು ಉಪ್ಪು ನಿಂದೆ ಅಂತ ತೆರೆಯೊಂದೆ ಇದು ಸ್ವಾಮೀಜಿ ಅದು ಮಠಕ್ಕೆ ಕುಲ್ಲಂದೆ ಧಾರ್ಮಿಕವಾದವಳು, ಸಾಂಸ್ಕೃತಿಕವಾದವಳು, ಅದನ್ನು ಶೈಕ್ಷಣಿಕವಾದವಳು. ಸುಮಾರು 500 ಜೋಕುನ ಶಾಲೆ ಅದು ಬಾರಿ ಪೊರ್ಲುಡ ಕಾರ್ಯಕ್ರಮ ಬಾರಿ ಪೊರ್ಲು ನಡ್ತದ ನಮ್ಮ ಸಂಸ್ಕೃತಿಯಿಂದ ಇರ್ತು ತೋಜ ಒಂದೊಂದು ಒಂಜಿ ಗುರುವಂದನ ಈತ ಪೊರ್ಲುಡು ಮಲ್ಪೋಲಿ 4 ಜನ ತೂಪಿಲಕ ನಾನು ಇಟ್ಟು ಕಲ್ಪುಲಕ ಒಪ್ಪೋಡು ಆತ ಪೊರ್ಲುಡು ಮಲ್ಪದೇರು ಎಂಕ್ ಎನ್ನ ಪುಣ್ಯ ಅಂತ ಮರಡ್ಯಾನ ಈ ಕಾರ್ಯಕ್ರಮಡು ಭಾಗಿಯಾಬಿನ ಇಡೇ ಬಂದಾಗ ಎಲ್ಲ ಪ್ರಶಾಂತ್ ಮಾರ್ಲೆಲ್ಲ ಬತ್ತ ಬಂತದ ಉಲೈ ಬಣ್ಣರಿ ಇಡೇ ಬೈದತ್ತ ನಮ್ಮ ತುಂಬ ಒಂದು ಯಾನ್ ಪಟ್ಟೆ ಇಜ್ಜಿ ಬೈಜಿ ಬತ್ತಿ ಬೊಕ್ಕ ದೈವಸ್ಥಾನ ತುಯಿ ಬೊಕ್ಕ ಇಡೇ ಬೈದೆ ಅಂಡೆ ಬನ್ನಗ ರೋಡ್ ಈ ತಗೆಲ ಆಗ್ತದೆ ಎಂಗೆ ನಿಜ ಪಣ್ಣಗ ಜಾಗದ ಗುರ್ತತಿಗೆ ಆತ ಪೊರ್ಲ ಆಗ್ತದೆ ಒಂದೇ ಡೆಫಿನೆಟ್ ರಾಜೇಶ್ ಅಣ್ಣನ ಅಭಿನಂದನೆ ಮಲ್ಬೋದು ಮಾತ್ರ ಒಂದೇ ಕಾರಣ ಡೆಫಿನೆಟ್ ಮಲ್ತ ದೈವಲ್ನ ಅರ್ನ ಮೂಲಕ ಮಲ್ಪಾದೇರು. ಸೊ ಆತ ಪವಿತ್ರವಾದ ಮಣ್ಣೊಂದು ಇದು ಸಮಾಜದ ಅಲಾಂಡ ಎಡ್ಡೆಪ್ಪದ ಕಾರ್ಯ ಮಾಡ್ಕೊಂಡು ಮಲ್ಲ ಕೊಡುಗೆಯಾರ ಸಾಧ್ಯತೆ ಉಂಟು ಒಂದು ನೇಕ್ ಚಾಲನೆ ದಿಕ್ಕದಿರ್ತದೆ ಎಂಗ್ಲೇಟ್ ಅಡ್ಡಿಪ್ಪ ಶುರು ಅಂತ ಮುಂತಾರೆಗ ಒಂದು ಏಪ ಮುಗಿಪುಣೆಂದೇ ಆಪಿಜಿ ಒಂದೊಂದು ಸಮಯ ಕೊರೋನಾ ಬರ್ತದ ಅಂತ ದುಂಬು ಅಂತ ನೂಪದಿತ್ತು ನಿಂತೆ ನೆನತೆ ಕೂಡ ಉಂಡಿತ್ತೆ ಏಪ ಅಂದ್ರೆ ಒಂದು ದಿನ ನಿಗದಿ ಬಂತದ್ದು ಅಡೆಮಟ್ಟಲ ದುಂಪೋಪಣ ತಾನೇಂದು ಗೊತ್ತುಜ್ಜಿ ಬಹುಶಃ ಅಜಿಪ್ಪ ಆಯ್ಜಿಂದ ಆಂಡಲ್ಲ ಅಜಿಪ್ಪ ಮುಗಿಪೇರ ಆಯ್ಜಿಂದ ಅಜಿಪ್ಪ ಲೆಕ್ಕಗಳು ಮಸ್ತ್ ಕಾರ್ಯಗಳು ಲೋಕಹಿತದ ಕಾರ್ಯಗಳು ಆತನಿಕ್ಕೆ ನಾನು ಸಂತೋಷ ಪಡೆ ಹೊಂದಿಲ್ಲ. ಸ್ವಾಮಿಲಿಗೆ ಸಮ್ಮಾನ ಕೊಂಜಿ ಯಾವ್ದು ಆಲ ಕೊಡ್ಚಿ ಒಂದು ಮಂತಿನ ವಂದನೆ ಅಂತೆ ವಂದನೆಗೆ ಅನ್ನೋದು ಅಭಿನಂದನೆ ಮಾಡೋದು ದಾಯ ಪನ್ನಡು ಒಂದಿಕೆಯಿಂದ ಎಡ್ಡೆಪ್ಪದ ಕಾರ್ಯವು ಬೆರಿಬಟ್ಟೋಡು ಅಂತುಂಟು. ಭಾರತ ದೇಶದ ಮೌಲ್ಯ ಅವು ಆಧ್ಯಾತ್ಮ. ಆತ್ಮಾವತ್ ಸರ್ವಭೂತಾನಿ ಒಂದು ಶಬ್ದ ಉಂಟು. ಪರರನ್ನು ನಿನ್ನಂತೆ ತಿಳ್ಕೋ ಒಂದು ಐತ ಅರ್ಥ ತೆರಿಂದ ಸಮಾಜದ ದ್ವೇಷ ಭಾವ ಇಜ್ಜಿಗೆ ಪ್ರೀತಿ ಭಾವದಿಂಜಿದು ಬರ್ಕೊಂಡು ಒಂದು ಶಾಸ್ತ್ರ ನಿರ್ಮಿತವಾದ ವಿಷಯಗಳು ಇಲ್ಲಿ ನಂಗೆ ಬೋಡ್ತಾನೆ ಅವು ತಾನು ಬದುಕೊಡು ಅನ್ಯರನ್ನು ಬದುಕಿರೋ ಬೊಡೋಡಿ ಇಂತಿನ ವಿಷಯ ಇನ್ನು ಪೊರ್ಲುದ ಬದುಕು ಸಾರ್ಥಕ ಬದುಕು ಮಲ್ಪೊಡು ಆಧ್ಯಾತ್ಮದ ತಿಳುವಳಿಕೆ ನಂಗೆ ಬರೋಡಿಗೆ